ಹುಟ್ಟೂರಿನ ಜನರ ಪ್ರೋತ್ಸಾಹ, ಶಾಲಾ ಕಾಲೇಜುಗಳಲ್ಲಿ ನನ್ನ ಸಂಗೀತಕ್ಕೆ ಸಿಕ್ಕಿದ ಪ್ರೋತ್ಸಾಹ, ಪ್ರತಿಭಾ ಕಾರಂಜಿಯ ವೇದಿಕೆಯಿಂದ ಸಂಗೀತದ ಪಯಣ ಆರಂಭಿಸಿದ್ದು ಈ ಮಟ್ಟಕ್ಕೇರಲು ಸಾಧ್ಯವಾಗಿದೆ. ಇಂಡಿಯನ್ ಐಡಲ್ ಸೀಸನ್ ಫೈನಲಿಸ್ಟ್ ಆಗಿದ್ದ 6 ಮಂದಿ ಸಂಗೀತ ಸ್ಪರ್ಧಿಗಳನ್ನು ಮೂಡುಬಿದಿರೆಗೆ ಕರೆಸಿ ಇಲ್ಲಿ ಮೆಗಾ ಶೋ ನಡೆಸುವ ಚಿಂತನೆಯಿದೆ ಎಂದು ಇಂಡಿಯನ್ ಐಡಲ್ ಸೀಸನ್ 12 ಆವೃತ್ತಿಯಲ್ಲಿ 5ನೇ ಸ್ಥಾನ ಪಡೆದ ನಿಹಾಲ್ ತಾವ್ರೋ ಹೇಳಿದರು. ಇಲ್ಲಿ ಎಲ್ಲ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಮ್ಯೂಸಿಕ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಅದು ಆಳ್ವಾಸ್ ಆಗಲಿ, ಜೈನ್ ಆಗಲಿ, ಮಹಾವೀರ ಎಲ್ಲ, ಸೈಂಟ್ ಥಾಮಸ್ ಎಲ್ಲ ಸ್ಕೂಲಲ್ಲಿ ತುಂಬ ಸಿಂಗಿಂಗ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ತುಂಬ ಅಂದರೆ ತುಂಬ. ನಾನು ಸಿಂಗಿಂಗ್ ಶುರು ಮಾಡಿದ್ದು ನಮ್ಮ ಚರ್ಚಲ್ಲಿ ಫಾದರ್ ಹೇಳಿದಂಗೆ ನಾನು ಕಾಯರಲ್ಲಿ ಸಿಂಗಿಂಗ್ ಶುರು ಮಾಡಿದೆ. ನನ್ನ ಅಪ್ಪ ಕಾಯರ್ ಮಾಸ್ಟರ್ ಆಗಿದ್ರು. ಸೊ ಅವರು ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮನೆಯಲ್ಲಿ ಅದನ್ನು ನೋಡ್ಕೊಂಡು ನಾನು ಸಿಂಗಿಂಗ್ ಮಾಡಿದ್ದಷ್ಟೇ. ಅದಾದಮೇಲೆ ನಮ್ಮ ಚರ್ಚಿಗೆ ಸಪೋರ್ಟ್, ನಮ್ಮ ಸ್ಕೂಲಿಗೆ ಸಪೋರ್ಟ್, ನಮ್ಮ ಕಾಲೇಜಿಗೆ ಸಪೋರ್ಟ್ನಿಂದ ನಾನು ಇವತ್ತು ನಿಮ್ಮ ಮುಂದೆ ಇದೆ. ಬೇರೆ ನಾನು ಕಲಿತಿಲ್ಲ ಮ್ಯೂಸಿಕ್, ನಾನು ಕಲಿಯಕ್ಕಾಗಿಲ್ಲ, ಸರಿಯಾಗಿ ಕಲಿಯಕ್ಕಾಗಿಲ್ಲ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಅಧಿಕ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕನ್ನಡ ಭವನದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್, ಮೂಡುಬಿದಿರೆ ಕೇಂದ್ರ ಚರ್ಚ್ನ ಧರ್ಮಗುರು ಪೌಲ್ ಸಿಕ್ವೇರಾ, ಅಲಂಗಾರು ಚರ್ಚ್ನ ಧರ್ಮಗುರು ವಾಲ್ಟರ್ ಡಿಸೋಜಾ, ಕ್ರೈಸ್ತ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಜಾಯ್ಲೆಸ್ ಡಿಸೋಜಾ ಶುಭ ಹಾರೈಸಿದರು.